ಸಮುದ್ರದ ತೀರದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಗಬೇಕಂತ ಪ್ರತೀತಿ ಇದೆ. ಹಾಗಾಗಿ ಪ್ರತಿ ಆಟಿ ಅಮಾವಾಸ್ಯೆದಂದು ನಮ್ಮ ಕ್ಷೇತ್ರ ಹಾಗೂ ಕಾರಿಂಜೇಶ್ವರ ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಕ್ಷೇತ್ರ 1992ರಲ್ಲಿ ಜೀರ್ಣೋದ್ಧಾರಗೊಂಡಿದ್ದು ಈಗ ಮತ್ತೆ ಜೀರ್ಣೋದ್ಧಾರಗೊಳ್ತಾ ಇದೆ. ನೀವು ಈಗಾಗಲೇ ನೋಡಿದಾಗೆ ಇದು ಎತ್ತರ ಪ್ರದೇಶದಲ್ಲಿರುವ ಕಾರಣ ಇಲ್ಲಿ ಮಾಡುವ ಕೆಲಸಕ್ಕೆ ತುಂಬ ಕಷ್ಟಕರವಾಗಿದೆ. ಆದರೂ ಕೂಡ ನಾವು ಈಗ ಇಲ್ಲಿಗೆ ಬರುವ ಮಾರ್ಗಗಳನ್ನು ಒಂದು ಅಭಿವೃದ್ಧಿಗೊಳಿಸಿ ಹಾಗೂ ದೇವಸ್ಥಾನಕ್ಕೆ ಬೇಕಾಗಿರೋ ಅಡಿಪಾಯದ ಕೆಲಸವನ್ನು ಕೂಡ ಮುಗಿಸಿ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಕಲ್ಲುಗಳನ್ನು ಇಲ್ಲಿ ತಂದು ಜೋಡಣೆ ಮಾಡಿಕೊಂಡು ಮತ್ತೆ ಗರ್ಭಗುಡಿಯನ್ನು ಪುನರ್ನಿರ್ಮಾಣಗೊಳ್ಳುವ ಒಂದು ಕಾರ್ಯಕ್ರಮ ಇದೆ. ಅದೇ ಥರ ಇಲ್ಲಿ ಒಂದು ಸುತ್ತಲಿನ ಒಂದು ಆ್ಯಂಫಿ ಥಿಯೇಟರ್ ಅಂತ ಮಾಡ್ತಾ ಇದ್ದೇವೆ. ಅದು ಕೂಡ ಮಾಡಿ ಮತ್ತು ಪ್ರಕೃತಿಗೋಸ್ಕರ ಸುತ್ತಮುತ್ತಲು ಔಷಧೀಯ ಗಿಡಗಳನ್ನು ಹಾಗೂ ಹಣ್ಣುಗಳ ಗಿಡಗಳನ್ನು ಮಾತ್ರ ನೆಟ್ಟು ಹಸಿರನ್ನು ಅಭಿವೃದ್ಧಿಗೊಳಿಸುವ ಒಂದು ಯೋಜನೆ ನಾವು ಮಾಡಿಕೊಂಡಿದ್ದೇವೆ. ಪೂರ್ಣ ಗುಣಮುಖವಂತ ಕೊರತು ಎಡ್ಡೆ ಆರೋಗ್ಯವಾದ ಆಯುಷ್ಯನ ಕೊರತು ಕಾಂತ ನೋಡು ಪ್ರಾರ್ಥನೆ ಕಾಯನುವಾಸ ಮಹಾಭಾರತ ಯುದ್ಧ ಆದ ನಂತರ ಈ ಪಾಪ ವಿಮೋಚನೆಗೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಈ ಪಾಂಡವರನ್ನು ಇಡೀ ಭಾರತ ಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಈ ಪರ್ವತದ ಮೇಲೆ ಒಂದು ರಾತ್ರಿ ತಂದು ನಿಲ್ಲಿಸಿದಂಥ ಪುಣ್ಯ ದಿನ ಇದು. ನಿನ್ನೆ ರಾತ್ರಿ ಬಂದು ಇವತ್ತು ಇಲ್ಲಿ ಶಿವಪೂಜೆ ಮಾಡಿದಂಥ ದಿನ. ಶಿವಪೂಜೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನು, ಶಂಖ ಚಕ್ರ ಗದಾ ಪದ್ಮ ಅಂತ 4 ತೀರ್ಥೋದ್ಭವ ಮಾಡಿಸಿ ಅದರಲ್ಲಿ ಪಾಂಡವರು ಮಿಂದು ಈ ಜಾಗದಲ್ಲಿ ಅರ್ಜುನಾದಿ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನಿಗೂ ಸದಾಶಿವನಿಗೂ ಪೂಜೆ ಮಾಡಿದ್ದು. ಅಂದಿನಿಂದ ನಂತರ ನರರು ಪಾಂಡವರು ಹರಿ ಶ್ರೀಕೃಷ್ಣ ನರಹರಿ ಪರ್ವತ ಅಂತ, ನರಹರಿ ಪರ್ವತ ನರಹರಿ ಸದಾಶಿವ ಅಂತ ಹೇಳುವಂಥ ಹೆಸರು ಬಂತು. ಅಂದಿನಿಂದಲಾಗಾಯಿತು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ
ತಪೋಭೂಮಿಯಾಗಿ ಅನೇಕ ಋಷಿ ಮುನಿಗಳು ತಪಸ್ಸು ಮಾಡ್ತಾಯಿದ್ರು. ಇತ್ಲಾಗಿನವರೆಗೂ ಈಗ ಒಂದು 50-60 ವರ್ಷದ ಹಿಂದೆ ನಮ್ಮ ತಂದೆಯವರು ಪೂಜೆ ಮಾಡುವಂಥ ಸಂದರ್ಭದಲ್ಲಿಯೂ ಇಲ್ಲಿ ಒಂದು 7-8 ಜನ ಋಷಿ ಮುನಿಗಳು ತಪಸ್ಸು ಮಾಡ್ತಾಯಿದ್ರು. ಆ ಟೈಮಿನವರೆಗೂ ತಪೋಭೂಮಿಯಾಗಿ ಒಂದು ಹೊತ್ತಿನ ಪೂಜೆಯಿಂದ ಆ ದೇವರಿಗೆ ಪೂಜೆ ನಡೀತಾ ಇತ್ತು. 1992ರಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೀತು. ಅಂದಿನಿಂದ ನಂತರ ಇಲ್ಲಿ ತ್ರಿಕಾಲ ಪೂಜೆ 3 ಹೊತ್ತು ಪೂಜೆ 30 ವರ್ಷಗಳ ಕಾಲ ಆ ಸೇವೆಯನ್ನು ನಾನೇ 30 ವರ್ಷಗಳ ಕಾಲ ಮಾಡ್ತಾ ಬಂದಿದ್ದೇನೆ. ಯಾಕೆಂದರೆ ಇಲ್ಲಿ ಮುಖ್ಯವಾಗಿ ಏನು ಆಟಿ ಅಮಾವಾಸ್ಯೆ ಇವತ್ತು ನಮ್ಮ ತುಳುನಾಡಿನಲ್ಲಿ ಬಹಳ ವಿಶೇಷವಾದಂಥ ದಿನ. ಯಾಕೆಂದರೆ ಕೃಷಿ ಕ್ಷೇತ್ರದಲ್ಲಿ ಎಲ್ಲರೂ ಕೃಷಿಯನ್ನು ಮಾಡಿ ಇವತ್ತಿನ ಪುಣ್ಯ ದಿವಸ ಅದಕ್ಕೆ ಹಾಲಾದಿ ಅಭಿಷೇಕಗಳನ್ನು ಕೃಷಿಗೆ ಮಾಡಿ ಹತ್ತಿರದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ತೀರ್ಥಸ್ನಾನ ಮಾಡಿಕೊಂಡು ಬಂದು ಹಬ್ಬಾಚರಣೆ ಮಾಡುವಂಥ ದಿನ. ಅದರಲ್ಲಿ ಈ ಕ್ಷೇತ್ರಕ್ಕೆ ಬಂದು ಆ ಶಂಖ ಚಕ್ರ ಗದಾ ಪದ್ಮ ಅಂತ 4 ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ. ಮತ್ತು ನಮ್ಮಲ್ಲಿ ಒಂದು ವಿಶೇಷವಾಗಿ ಪಾಲೆಗೆತ್ತೆ ಕಷಾಯ ಅಂತ ಅದನ್ನು ಬೆಳಿಗ್ಗೆ ಪಾನಕ ಅದನ್ನು ಮಾಡಿ ಕುಡಿದ್ರೆ ಎಲ್ಲ ರೋಗಗಳು ವರ್ಷಾವಧಿ ಆಗುವಂಥ ಎಲ್ಲ ರೋಗಗಳು ಗುಣ ಆಗಿ ನಾವು ಆರೋಗ್ಯವಂತರಾಗಿರ್ತೇವೆ ಅಂತ ಹೇಳುವ ನಂಬಿಕೆ ನಮ್ಮ ಹಿರಿಯವರಿಂದ ನಡ್ಕೊಂಡು ಬಂದಿದೆ. ಹಾಗೆ ಇಲ್ಲಿ ಮತ್ತೊಂದು ವಿಶೇಷ ಹಗ್ಗ ಸೇವೆ. ಈ ಕ್ಷೇತ್ರದಲ್ಲಿ ಎಲ್ಲ ಈಶ್ವರ ದೇವಸ್ಥಾನದಲ್ಲಿ ಆಗುವಂಥ ಸೇವೆಗಳಾಗ್ತದೆ. ಅದರೊಟ್ಟಿಗೆ ಈ ಹಗ್ಗ ಸೇವೆ ಹುರಿ ಹಗ್ಗವನ್ನು ಸಮರ್ಪಣೆ ಮಾಡುವಂಥ ಉಬ್ಬಸ ಎಳೆಯುವುದು, ಹಾಗೆ ನೀರೆಳೆಯುವ ಹಗ್ಗ ಅಂಥೇಳಿ ನಮ್ಮ ಹಿರಿಯವರಿಂದ ನಾವು ನೋಡ್ತಾ ಇದ್ದೇವೆ. ಆ ಹಗ್ಗ ಸೇವೆ ಬಹಳ ವಿಶೇಷವಾಗಿ ಇಲ್ಲಿ ನಡೀತಾ ಉಂಟು. ಯಾರಿಗೆ ಹುಷಾರಿಲ್ವ ಅಥವಾ ಯಾರಿಗೆ ಉಬ್ಬಸ ನೇವಸ ಇತ್ಯಾದಿ ರೋಗ ಉಪದ್ರವಗಳಿದ್ದರೂ ಈ ಹಗ್ಗ ಸೇವೆ ಕೊಡ್ತೇವೆ ಸಂಕಲ್ಪ ಮಾಡಿ ಔಷಧಿ ಮಾಡಿದರೆ ಅದು ಸಂಪೂರ್ಣ ಗುಣ ಆಗ್ತಾ ಇದೆ. ಅದು ನಮಗೆ ಮಾತ್ರ ಅಲ್ಲ, ಕ್ರಿಶ್ಚಿಯನ್ರಿಗೆ ಮುಸ್ಲಿಮರಿಗೆ ಎಲ್ಲರಿಗೂ ಆ ಸೇವೆ ನಡೀತಾ ಉಂಟು ಈ ಕ್ಷೇತ್ರದಲ್ಲಿ. ಅದರೊಟ್ಟಿಗೆ ಇನ್ನು ಸೋಣ ಅಮಾವಾಸ್ಯೆ ಕಾರ್ತಿಕ ಸೋಮವಾರಗಳು ವಿಶೇಷವಾಗಿ ಇಲ್ಲಿ ತೀರ್ಥಸ್ನಾನಾದಿಗಳು ಉತ್ಸವಾದಿಗಳು ಪಂಚಪರ್ವಾದಿಗಳು ನಡ್ಕೊಂಡು ಬಂದಿದೆ. ಇನ್ನು ಜೀರ್ಣೋದ್ಧಾರ ಕಾರ್ಯವು ಈಗ ಪ್ರಾರಂಭವಾಗಿದೆ. ಈಗದ ಕಮಿಟಿ ಎಲ್ಲ ವಿಷಯದಲ್ಲಿಯೂ ಎಲ್ಲರ ಹತ್ರವೂ ಸರ್ಕಾರದಲ್ಲಿಯೂ ಮನವಿ ಕೊಟ್ಟಿದ್ದಾರೆ. ಹಾಗೆ ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಬೇಕು ಅಂತ ಸದುದ್ದೇಶ ಇಟ್ಟುಕೊಂಡಿದ್ದಾರೆ. ಆ ಬ್ರಹ್ಮಕಲಶವನ್ನು ನೋಡುವಂಥ ಭಾಗ್ಯವನ್ನು ನಮಗೆಲ್ಲರಿಗೂ ಆ ದೇವರು ಆದಷ್ಟು ಬೇಗ ಕರುಣಿಸಲಿ ಅಂತೇಳಿ ದೇವರ ಹತ್ರ ಈ ಪುಣ್ಯ ದಿವಸ ಪ್ರಾರ್ಥನೆ ಮಾಡಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ